ಗಣೇಶ ಹಬ್ಬ ಎಂದಾಕ್ಷಣ ನೆನಪಾಗುವುದು ಬಣ್ಣ ಬಣ್ಣದ ಅಲಂಕಾರಿಕ ಗಣಪತಿ ಮೂರ್ತಿಗಳು. ಇಂತಹ ಅಲಂಕಾರಿಕ ಮೂರ್ತಿಗಳನ್ನು ನಾವು ಉಪಯೋಗವಿಲ್ಲ ಎಂದು ಮೂಲೆಗೆ ಎಸೆದ ವಸ್ತುಗಳನ್ನು ಉಪಯೋಗಿಸಿ ಅಂದಚೆಂದದ ವಿವಿಧ ಆಕಾರದ ಗಣಪನ ಮೂರ್ತಿಗಳನ್ನು ತಯಾರಿಸಿದ ಕಲಾವಿದರೊಬ್ಬರು ಪುತ್ತೂರಿನಲ್ಲಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ವಿವಿಧ ಅನುಪಯುಕ್ತ ವಸ್ತುಗಳನ್ನು ಉಪಯೋಗಿಸಿ ಗಣೇಶ ಚತುರ್ಥಿಯಂದು ವಿಗ್ರಹ ತಯಾರಿಸುವ ಕಲಾವಿದ ಪುತ್ತೂರಿನ ಪ್ರವೀಣ್ ವರ್ಣಕುಟೀರ ಇವರು ಈ ಬಾರಿ ಎಲೆಕ್ಟ್ರಾನಿಕ್ಸ್ ಬಿಡಿ ಭಾಗಗಳ ಕಂಡೆನ್ಸರ್, ಕೆಪಾಸಿಟರ್, ಐಸಿ, ಕೂಲಿಂಗ್, ಅಲ್ಯೂಮಿನಿಯಂ ಅನ್ನು ಬಳಸಿ 2 ಇಂಚು ಉದ್ದನೆಯ 12 ಗಣಪತಿ ವಿಗ್ರಹಗಳನ್ನು ರಚಿಸಿದ್ದಾರೆ. ಅತಿ ಕಡಿಮೆ ಖರ್ಚಿನಲ್ಲಿ ಪರಿಸರಕ್ಕೆ ಹಾನಿ ಇಲ್ಲದೆ ಉಪಯೋಗ ರಹಿತ ವಸ್ತುವನ್ನು ಬಳಸಿ ಗಣೇಶನ ರೂಪ ನೀಡಿ ಪರಿಸರ ಜಾಗೃತಿ ಮೂಡಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಅಕ್ಕಿ ಕಾಳುವಿನಲ್ಲಿ ಗಣಪ, ಬಿದಿರು ಗಣಪ, ಪೆನ್ಸಿಲ್ ಮೊನೆಯಲ್ಲಿ ಗಣಪ, ನೂಲಿನಲ್ಲಿ ಗಣಪ ಉಪಯೋಗಿಸಿದ ಪೆನ್ನಿನ ರಿಫಿಲ್ನಲ್ಲಿ ಗಣಪ, ಬೆಂಕಿ ಕಡ್ಡಿಯಲ್ಲಿ, ಐಸ್ ಕ್ಯಾಂಡಿ ಕಡ್ಡಿಯಲ್ಲಿ ಗಣಪ ಹೀಗೆ ಹಲವು ಬಗೆಯ ಗಣೇಶನನ್ನ ರಚಿಸಿದ್ರು. ಆ ಸಾಲಿಗೆ ಈ ಬಾರಿ ಇಲೆಕ್ಟ್ರಾನಿಕ್ಸ್ ಬಿಡಿ ಭಾಗಗಳನ್ನ ಮಾಡಿದ ಗಣಪ ಸೇರ್ಪಡೆಗೊಂಡಿದೆ. ಪ್ರತಿ ವರ್ಷ ಗಣೇಶ ಚತುರ್ಥಿ ಸಮಯದಲ್ಲಿ ಹೊಸ ಪ್ರಯತ್ನದಲ್ಲಿ ನಿರಂತರವಾಗಿರುವ ಈ ಕಲಾವಿದ ಆಸಕ್ತ ವಿದ್ಯಾರ್ಥಿಗಳಿಗೂ ಕಡಿಮೆ ಖರ್ಚಿನಲ್ಲಿ ಅನುಪಯುಕ್ತ ವಸ್ತುಗಳಿಂದ ರಚಿಸುವ ಕಲೆಯನ್ನ ತಿಳಿಸಿಕೊಡ್ತಿದ್ದಾರೆ. ಕಳೆದ 14 ವರ್ಷದಿಂದ ಕಂಟಿನ್ಯೂ ಈ ವರ್ಕನ್ನು ಮಾಡ್ತಾ ಇದ್ದೇನೆ. ಮೊದಲೊಮ್ಮೆ ಅಕ್ಕಿಗಳಲ್ಲಿ ಮಾಡಿದ್ದೇನೆ, ನಂತರ ನೂಲಿನಲ್ಲಿ, ನಂತರ ಫೋಮಲ್ಲಿ, ಬಿದಿರು ಮತ್ತು ಒಂದು ಪೆನ್ಸಿಲ್ನ ಮೊನೆಯಲ್ಲಿ ಮತ್ತು ವೇಸ್ಟ್ ಆದ ಪೆನ್ಸಿಲ್ನ ರಿಫಿಲ್ಗಳಲ್ಲಿ, ಹಾಗೆ ನಾನಾ ಮೆಟೀರಿಯಲ್ಗಳಲ್ಲಿ ಮಾಡಿ ಪ್ರಯತ್ನ ಪಡ್ತೇನೆ. ಎಲ್ಲ ಸಕ್ಸಸ್ ಆಗಿದೆ. ಸೊ ಈ ಸಲ ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಎಲೆಕ್ಟ್ರಾನಿಕ್ ಐಟಮ್ ಏನಿದೆ ಅದು ಉಪಯೋಗ ಇಲ್ಲ, ಅದು ವೇಸ್ಟ್ ಇರುವಂಥ ಎಲೆಕ್ಟ್ರಾನಿಕ್ ಉಪಕರಣಗಳ ಬಿಡಿ ಭಾಗಗಳು. ಸೊ ಅದರಲ್ಲಿ ಒಂದು ಗಣಪತಿಯ ಒಂದು ಕಲಾಕೃತಿಯನ್ನು ಮಾಡಿ ಪ್ರಯತ್ನ ಪಟ್ಟೆ. ಅದು ಸಕ್ಸಸ್ ಆಗಿದೆ, ಚೆನ್ನಾಗಿ ಮೂಡಿ ಬಂದಿದೆ. ಸೊ ಇದನ್ನು ಯಾಕೆ ಮಾಡ್ತೀನಿ ಅಂತ ಹೇಳಿ, ಪರಿಸರಕ್ಕೆ ಯಾವುದೊಂದು ಸಮಸ್ಯೆ ಬಾರದ ರೀತಿಯ ಗಣೇಶನ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದೇನೆ. ಮತ್ತು ಮಕ್ಕಳಿಗೂ ಕಲಿಸಿಕೊಡ್ತಾ ಇದ್ದೇನೆ, ಮಕ್ಕಳಿಗೆ ಪ್ರೇರಣೆ ಆಗಿ ಅಂತ.